ಅನುಮತಿಯೊಂದಿಗೆ ಅರಣ್ಯ ಪ್ರದೇಶದ ಮರವನ್ನು ಕಡಿದ ಆರೋಪಿ ಮರದ ದಿಮ್ಮಿಗಳನ್ನು ಖಾಸಗಿ ಮಿಲ್ಗೆ ಸಾಗಿಸುವುದಕ್ಕೆ ದಿಮ್ಮಿಗಳು ಸಹಿತ ಸಾಗಾಟದ ಲಾರಿಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸುತ್ತಿಲ್ಲ ಎಂದು ಆರೋಪಿಸಿ ಬಂಟ್ವಾಳ ಬಿಜೆಪಿ ಯುವ ಮೋರ್ಚಾವು ಬಂಟ್ವಾಳ ವಲಯ ಅರಣ್ಯಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿತು। ಲಾರಿಯನ್ನು ವಶಪಡಿಸಿಕೊಂಡು 4 ದಿನ ಕಳೆದರೂ ಯಾಕೆ ಎಫ್ಐಆರ್ ದಾಖಲಿಸಿಲ್ಲ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದಾಗ ಸ್ಥಳಕ್ಕೆ ಆಗಮಿಸಿದ ಎಸ್ಸಿಎಫ್ ಶ್ರೀಧರ್ ಅವರು ತನಿಖೆ ನಡೆಸುತ್ತಿದ್ದೇವೆ, ಅದರ ಬಳಿಕ ಪ್ರಕರಣ ದಾಖಲಿಸುತ್ತೇವೆ ಎಂದಾಗ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು। ಕೊನೆಗೆ 24 ದಿನಗಳೊಳಗೆ ಪ್ರಕರಣ ದಾಖಲಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು। ಆರೋಪಿಯ ಖಾಸಗಿ ಜಾಗದಲ್ಲಿ ಮರದ ದಿಮ್ಮಿಗಳಿವೆ ಎಂದಾಗ ಅಲ್ಲಿ ಅಕ್ರಮ ಕಂಡು ಬಂದರೆ ಪ್ರಕರಣ ದಾಖಲಿಸುವುದಾಗಿ ಬಂಟ್ವಾಳ ವಲಯ ಅರಣ್ಯಾಧಿಕಾರಿ ರಾಜೇಶ್ ಬಳಿಗಾರ್ ತಿಳಿಸಿದರು। ಈ ವೇಳೆ ಬಂಟ್ವಾಳ ಬಿಜೆಪಿ ಅಧ್ಯಕ್ಷ ದೇವಪ್ಪ ಪೂಜಾರಿ, ಪುರಸಭಾ ಸದಸ್ಯ ಎ ಗೋವಿಂದ ಪ್ರಭು, ಬುಡಾ ಮಾಜಿ ಅಧ್ಯಕ್ಷ ಬಿ ದೇವದಾಸ್ ಶೆಟ್ಟಿ ಮೊದಲಾದವರಿದ್ದರು।